ಎನ್ಐಟಿಗೆ ಟೋಲ್ಗೇಟ್ ತೆರವಿಗೆ ಆಗ್ರಹಿಸಿ ನಡೆಸಲು ಉದ್ದೇಶಿಸಿದ ಟೋಲ್ಗೇಟ್ ಚಲೋ ಪಾದಯಾತ್ರೆ ಮಾರ್ಚ್ 22ರಂದು ನಡೆಯಲಿದೆ ಎಂದು ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿಯ ಸಂಚಾಲಕರಾದ ಮುನೀರ್ ಕಾಟಿಪಳ್ಳ ಹೇಳಿದರು. ಹೆಜಮಾಡಿ ಟೋಲ್ಗೇಟ್ನ ಪಾದಯಾತ್ರೆ ಆರಂಭದ ಸ್ಥಳದಲ್ಲಿ ಸಮಿತಿಯ ಮುಖಂಡರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಸಭೆಯನ್ನ ನಡೆಸಿದರು. ಸಭೆಯಲ್ಲಿ ಮಾರ್ಚ್ 22ರಂದು ಪಾದಯಾತ್ರೆಯನ್ನ ನಡೆಸುವುದಾಗಿ ತೀರ್ಮಾನಿಸಿದ್ದಾರೆ. ಈ ಬಗ್ಗೆ ಹೋರಾಟ ಸಮಿತಿಯ ಸಂಚಾಲಕರಾದ ಮುನೀರ್ ಕಾಟಿಪಳ್ಳ ಅವರು ಮಾತನಾಡಿ, ಹಿಜಾಬ್ ವಿಚಾರವನ್ನ ಮುಂದಿಟ್ಟುಕೊಂಡು ಪ್ರಕರಣ ಪ್ರಾರಂಭಗೊಂಡ ಉಡುಪಿ ಜಿಲ್ಲೆಗಿಂತಲೂ ಕಠಿಣವಾಗಿ ಮಂಗಳೂರಿನಲ್ಲಿ ಮುಂದಿನ 19 ತಾರೀಕಿನವರೆಗೆ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಇದು ಅನಿವಾರ್ಯವೋ ಇಲ್ಲ, ಟೋಲ್ ಗೇಟ್ ವಿರುದ್ಧ ಹೋರಾಟವನ್ನ ಹತ್ತಿಕ್ಕುವ ತಂತ್ರವೋ ಗೊತ್ತಿಲ್ಲ. ಏನೇ ಆಗಲಿ ಸರ್ಕಾರದ ಈ ತಂತ್ರ ನಮಗೆ ವರದಾನವಾಗಿದೆ ವಿನಃ ಶಾಪವಾಗಿಲ್ಲ. ಇವತ್ತು ಪಾದಯಾತ್ರೆ ನಡೆಯದಿದ್ರೆ ಸುಮಾರು 4,000 ಜನ ಸೇರುತ್ತಿದ್ರು. ಮುಂದಿನ ಮಾರ್ಚ್ 22ರಂದು ನಡೆಸಲು ಉದ್ದೇಶಿಸಿರುವ ಹೋರಾಟಕ್ಕೆ ಇದಕ್ಕಿಂತ ಅಧಿಕ ಮಂದಿಯನ್ನ ಸೇರಿಸಲು ನಮಗೆ ಸಮಯಾವಕಾಶ ಸಿಕ್ಕಿದಂತಾಗಿದೆ. ಯಾವುದೇ ಕಾರಣಕ್ಕೆ ಸುರತ್ಕಲ್ ಟೋಲ್ಗೇಟ್ ತೆರವು ಸಹಿತ ಹೆಚಮಾಡಿ ಟೋಲ್ನಲ್ಲಿ ಸ್ಥಳೀಯರಿಗೆ ಪೂರಕ ವ್ಯವಸ್ಥೆ ಕಲ್ಪಿಸುವವರೆಗೆ ಈ ಹೋರಾಟ ನಿಲ್ಲದು ಎಂದು ಹೇಳಿದರು. ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ವಿ. ಸಾವಿರಾರು ಜನ ಸೇರುವಂತ ಎಲ್ಲಾ ತಯಾರಿಗಳಾಗಿತ್ತು. ಆದರೆ ದಿಢೀರಾಗಿ ಹಿಜಾಬ್ ತೀರ್ಪಿನ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದ ಒಂದು ನಿಷೇಧಾಜ್ಞೆಯನ್ನು ಜಿಲ್ಲಾಡಳಿತ ಹೇರಿದೆ. ಅದರಿಂದಾಗಿ ನಮಗೆ ಇವತ್ತು ಅನಿವಾರ್ಯವಾಗಿ ಒಂದು ಪಾದಯಾತ್ರೆಯನ್ನು ತಾತ್ಕಾಲಿಕವಾಗಿ ಮುಂದೂಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಯಿತು. ಆದರೆ ನಮಗೆ ಒಂದು ಬಹಳ ಖೇದ ಇರುವಂತಹದ್ದು, ಹಿಜಾಬ್ ಇಶ್ಯೂ ಹುಟ್ಕೊಂಡಂಥ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ನಿರ್ಬಂಧಗಳನ್ನು ಹಾಕಿಲ್ಲ. ಬೇರೆ ಬೇರೆ ರೀತಿಯಾದಂಥ ಸರ್ಕಾರಿ ಪ್ರಾಯೋಜಿತ ಮತ್ತು ರಾಜಕೀಯ ಸಭೆ ಸಮಾರಂಭಗಳು ನಡೀತಾ ಇದೆ. ಅದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನಿಷೇಧಾಜ್ಞೆಯನ್ನು ಹೇರಿದ್ದಾರೆ. ಬಹುಶಃ ಈ ನಮ್ಮ ಪಾದಯಾತ್ರೆಗೆ ಬಹಳ ದೊಡ್ಡ ರೀತಿಯಲ್ಲಿ ಜನ ಸೇರುವ ಮತ್ತು ಇದೊಂದು ರಾಜಕೀಯವಾಗಿ ಬಹಳ ದೊಡ್ಡ ರೀತಿಯ ಪರಿಣಾಮವನ್ನು ಬೀರುವಂಥ ಸಾಧ್ಯತೆಯನ್ನು ಮನಗಂಡು ಬಹುಶಃ ಹಿಜಾಬ್ ತೀರ್ಪಿನ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಒಂದು ಶಾಲಾ ಕಾಲೇಜನ್ನು ಬಂದ್ ಮಾಡುವಂಥ ಒಂದು ಪರಿಸ್ಥಿತಿ ಏನು ಬಂತು, ಅದನ್ನು ಇದಕ್ಕೆ ನಮ್ಮ ಈ ಒಂದು ಪಾದಯಾತ್ರೆಯನ್ನು ಕೂಡ ಹತ್ತಿಕ್ಕುವ ಭಾಗವಾಗಿ ಬಳಸ್ಕೊಂಡಿದ್ದಾರೋ ಏನೋ ಅನ್ನುವಂಥ ಒಂದು ರಾಜಕೀಯ ಶಕ್ತಿಗಳು ಬಳಕೆ ಮಾಡಿದ್ದಾರೆ ಅನ್ನುವಂಥ ಅನುಮಾನ ಇದೆ. ಏನೇ ಇದ್ರೂ ನಾವು ಇದರಿಂದ ಹಿಮ್ಮೆಟ್ಟೋದಿಲ್ಲ. ನಾವು ಇವತ್ತು ಈ ಪ್ರತಿಭಟನೆ ಅಥವಾ ಪಾದಯಾತ್ರೆ ಮುಂದೂಡಿಕೆ ಆಗಿದ್ರೂ ಕೂಡ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಎಲ್ಲ ಪ್ರಮುಖ 50ಕ್ಕೂ ಹೆಚ್ಚು ಸಂಘಟನೆಗಳ ಪ್ರಮುಖರು ನಾವು ಇವತ್ತು ಇಲ್ಲಿ ಸೇರಿ ಈ ಆಗು ಹೋಗುಗಳ ಬಗ್ಗೆ, ಬೆಳವಣಿಗೆಗಳ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಈ ಚರ್ಚೆಯ ಆಧಾರದಲ್ಲಿ ನಾವು ಈಗ ತಾತ್ಕಾಲಿಕವಾಗಿ ಮುಂದೂಡಿದಂಥ ಪಾದಯಾತ್ರೆಯನ್ನು ಮತ್ತೆ ಮುಂದಿನ ದಿನದಲ್ಲಿ ನಡೆಸುವ ತೀರ್ಮಾನವನ್ನು ಮಾಡಿದ್ದೇವೆ. ನಾವು ಬಹಳ ಪ್ರಧಾನವಾಗಿ ಹಿಜಾಬು ಹಿನ್ನೆಲೆಯಲ್ಲಿ ಈಗ 19ರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಷೇಧಾಜ್ಞೆ ಹಾಕಿದ್ದಾರೆ. ಈಗ ಹಿಜಾಬಿನ ತೀರ್ಪು ಪ್ರಕಟ ಆಗಿದೆ. ಇವತ್ತಿನ ಅದಕ್ಕೆ ಬರುವಂಥ ಪ್ರತಿಕ್ರಿಯೆಗಳನ್ನು ಗಮನಿಸಿ ಮತ್ತು ಇನ್ನೊಂದು, ಇವತ್ತು ಮಧ್ಯಾಹ್ನ 2:30 ಗಂಟೆಗೆ ದೆಹಲಿಯಲ್ಲಿ ನಿತಿನ್ ಗಡ್ಕರಿ ಅವರ ಅಧ್ಯಕ್ಷತೆಯಲ್ಲಿ ಈ ಟೋಲ್ಗೇಟ್ಗೆ ಸಂಬಂಧಪಟ್ಟ ಒಂದು ಸಭೆ ನಡೀತದೆ ಅನ್ನುವಂಥ ಮಾಹಿತಿ ಕೂಡ ನಮಗಿದೆ. ಈ ಎರಡನ್ನೂ ಕೂಡ ಗಮನಿಸಿ ನಾವು ನಾಳೆ ಅಧಿಕೃತವಾಗಿ ಪಾದಯಾತ್ರೆಯನ್ನು ಘೋಷಿಸ್ತೀವಿ. ಆದರೆ ಇಲ್ಲಿ ಬಂದಿರುವಂಥ ಅಭಿಪ್ರಾಯದ ಪ್ರಕಾರ ಮುಂದಿನ 22ನೇ ತಾರೀಕು ಅಂದರೆ ಮುಂದಿನ ಮಂಗಳವಾರ, ಒಂದೇ ವಾರದ ಅಂತರದಲ್ಲಿ ಮುಂದಿನ ಮಂಗಳವಾರ 22ನೇ ತಾರೀಕು ನಾವು ಈ ಪಾದಯಾತ್ರೆಯನ್ನು ಹೆಜಮಾಡಿಯಿಂದ ಸುರತ್ಕಲ್ವರೆಗೆ ಯಥಾ ಪ್ರಕಾರ ನಡೆಸಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಮಾಜಿ ಶಾಸಕ ಮೊಯ್ತೀನ್ ಬಾವ ಸಹಿತ ಟೋಲ್ ವಿರುದ್ಧ ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಮಂದಿ ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ.